ನಮಸ್ಕಾರ. ಇವತ್ತಿನ ಸೈಬರ್ ಟಿಪ್ನಲ್ಲಿ ನಾವು ಲೋನ್ ಆ್ಯಪ್ ಅಥವಾ ಚೈನೀಸ್ ಲೋನ್ ಆ್ಯಪ್ ಸ್ಕ್ಯಾಮ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸ್ಕ್ಯಾಮ್ ಸೈಬರ್ ಅಪರಾಧಗಳಲ್ಲಿಯೇ ಅತ್ಯಂತ ವಿನಾಶಕಾರಿ ಹಾಗೂ ಹಾನಿಕಾರಕವಾಗಿರುವಂತಹದ್ದು. ಅನೇಕ ಜನ ಈ ಸ್ಕ್ಯಾಮ್ನ ಸುಳಿಯಲ್ಲಿ ಸಿಲುಕಿ ನಲಗಿದ್ದಾರೆ. ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂದಿವೆ. ಕೆಲವು ಜನ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೂ ತಲುಪಿದ್ದಾರೆ. ಈ ಸ್ಕ್ಯಾಮ್ನಲ್ಲಿ ಸೈಬರ್ ವಂಚಕರು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ಮೆಸೇಜ್ಗಳ ಮೂಲಕ ಇನ್ಸ್ಟೆಂಟ್ ಲೋನ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಹಾಕುತ್ತಾರೆ. ಹಣದ ಅವಶ್ಯವಿರುವ ಅಮಾಯಕ ಜನ ಇದಕ್ಕೆ ಮಾರು ಹೋಗಿ ಲೋನ್ ಬಗ್ಗೆ ವಿಚಾರಿಸಿದಾಗ ಅವರಿಗೆ ಲೋನ್ ಪಡೆಯಲು ಆ್ಯಪ್ ಒಂದನ್ನು ಡೌನ್ಲೋಡ್ ಮಾಡಬೇಕಾಗುತ್ತದೆ ಎಂದು ತಿಳಿಸಿ ಆ ಆ್ಯಪ್ನ ಲಿಂಕನ್ನು ಕಳಿಸಿಕೊಡುತ್ತಾರೆ. ಆ ಆ್ಯಪನ್ನು ಆ ವ್ಯಕ್ತಿ ಡೌನ್ಲೋಡ್ ಮಾಡಿದ್ದೇ ಆದಲ್ಲಿ ಅದರಲ್ಲಿ ಅಡಗಿರುವ ಸ್ಪೈವೇರ್ ಆ ಮೊಬೈಲಿನ ಎಲ್ಲ ವೈಯಕ್ತಿಕ ಮಾಹಿತಿಯನ್ನು ಸೈಬರ್ ವಂಚಕರಿಗೆ ತಲುಪಿಸುತ್ತದೆ. ಅಂದರೆ ಆ ವ್ಯಕ್ತಿಯ ಕಾಂಟ್ಯಾಕ್ಟ್ ಲಿಸ್ಟ್, ಖಾಸಗಿ ಫೋಟೋಗಳು, ಮೆಸೇಜ್ಗಳು ಇವೆಲ್ಲವೂ ವಂಚಕರಿಗೆ ಲಭ್ಯವಾಗುತ್ತವೆ. ನಂತರ ಆ ವ್ಯಕ್ತಿಗೆ ಬೇಕಾಗಿರುವ ಸಣ್ಣ ಮೊತ್ತದ ಹಣವನ್ನು ಸಾಲವಾಗಿ ಆ ಆ್ಯಪ್ ಮೂಲಕವೇ ಕಳುಹಿಸುತ್ತಾರೆ. ಆದರೆ ಅವರ ನಿಜ ಸಂಕಷ್ಟ ಈ ಸಾಲವನ್ನು ಪಡೆದ ನಂತರ ಶುರುವಾಗುತ್ತದೆ. ಸಾಲಕ್ಕೆ 50%, 70% ಈ ರೀತಿ ಮನಬಂದಂತೆ ಬಡ್ಡಿ ಹಾಕಿ ಈ ಹಣವನ್ನು ಕೂಡಲೇ ಪಾವತಿ ಮಾಡಬೇಕು ಎಂದು ಧಮಕಿ ಹಾಕಲು ಶುರು ಮಾಡುತ್ತಾರೆ. ಒಂದು ವೇಳೆ ಕೊಡದೇ ಇದ್ದಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿರುವ ನಿಮ್ಮ ಕುಟುಂಬದವರು ಅಥವಾ ಸ್ನೇಹಿತರು, ಹಿತೈಷಿಗಳಿಗೆಲ್ಲ ಫೋನ್ ಮಾಡಿ ತಿಳಿಸುವುದಾಗಿ ಹೆದರಿಸುತ್ತಾರೆ. ಕೆಲವೊಮ್ಮೆ ನಿಮ್ಮ ಖಾಸಗಿ ಫೋಟೋಗಳನ್ನು ತಿರುಚಿ ಅಶ್ಲೀಲವಾಗಿ ಪರಿವರ್ತಿಸಿ ನಿಮ್ಮ ಸ್ನೇಹಿತರಿಗೆ ಕಳುಹಿಸುವುದಾಗಿ ಗಾಬರಿಗೊಳಿಸುತ್ತಾರೆ. ಒಟ್ಟಾರೆ ನಿಮ್ಮನ್ನು ಸಂಪೂರ್ಣವಾಗಿ ಮಾನಸಿಕವಾಗಿ ಹಿಂಸಿಸಿ ಹಣ ಹಾಕಿಸಿಕೊಡಲು ಶುರು ಮಾಡುತ್ತಾರೆ. ಈ ರೀತಿಯ ಮಾನಸಿಕ ಹಿಂಸೆಗೆ ಮತ್ತು ತಮ್ಮ ಮರ್ಯಾದೆಗೆ ಅಂಜಿ ಜನ ತಮ್ಮ ಆಸ್ತಿಪಾಸ್ತಿಗಳನ್ನೆಲ್ಲ ಮಾರಿ ಅವರಿಗೆ ಹಣ ನೀಡುತ್ತಾ ಹೋಗುತ್ತಾರೆ. ಎಲ್ಲಿವರೆಗೂ ಜನ ಹಣ ಕೊಡುತ್ತಾರೋ ಅಲ್ಲಿವರೆಗೂ ಈ ಸೈಬರ್ ವಂಚಕರು ಅವರಿಂದ ಹಣ ಕೇಳುತ್ತಾ ಹೋಗುತ್ತಾರೆ. ಇದಕ್ಕೆ ಕೊನೆಯೇ ಇರುವುದಿಲ್ಲ. ಇಂತಹ ಅನೇಕ ಪ್ರಕರಣಗಳು ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ವರದಿಯಾಗಿವೆ. ಅಂಕಿಅಂಶಗಳ ಪ್ರಕಾರ ಹೇಳುವುದಾದರೆ ಬೆಂಗಳೂರು ನಗರದಲ್ಲಿಯೇ ಕಳೆದ 2 ವರ್ಷಗಳ ಅವಧಿಯಲ್ಲಿ 200ಕ್ಕೂ ಹೆಚ್ಚು ಇಂತಹ ಪ್ರಕರಣಗಳು ನಡೆದಿವೆ. ಪೊಲೀಸರು ಇಂತಹ ಹಲವು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯೂ ಆಗಿದ್ದಾರೆ. ಆದರೆ ಇಂತಹ ವಿಷಸರ್ಪಗಳಿಂದ ದೂರ ಇರುವುದು ಜಾಣತನ. ಆದ್ದರಿಂದ ಈ ರೀತಿಯ ವಂಚನೆಗಳ ಜಾಲಗಳ ಬಗ್ಗೆ ಅರಿಯಿರಿ ಮತ್ತು ಬೇರೆಯವರಿಗೂ ಇದರ ಬಗ್ಗೆ ಅರಿವನ್ನು ಮೂಡಿಸಿ. ಅಲ್ಲದೆ ನಿಮ್ಮ ಹತ್ತಿರದವರು ಯಾರಾದರೂ ಈ ರೀತಿಯ ಎಕ್ಸ್ಟಾರ್ಷನ್ ರ್ಯಾಕೆಟ್ಗೆ ಸಿಲುಕಿದ್ದಲ್ಲಿ ಅವರಿಗೆ ಪೊಲೀಸರನ್ನು ಸಂಪರ್ಕಿಸಲು ತಿಳಿಸಿ. ಇದರಿಂದ ಪೊಲೀಸರು ಇಂತಹ ವಂಚಕರ ಬಗ್ಗೆ ಮಾಹಿತಿ ಕಲೆ ಹಾಕಲು ಮತ್ತು ಅವರನ್ನು ಮಟ್ಟ ಹಾಕಲು ಅನುಕೂಲವಾಗುತ್ತದೆ. ಹಾಗೆಯೇ ಇದರಿಂದ ಬೇರೆಯವರು ಈ ವಂಚನೆಯ ಜಾಲದಲ್ಲಿ ಸಿಲುಕದಂತೆ ನೋಡಿಕೊಳ್ಳಲು ಕೂಡ ಅನುಕೂಲವಾಗುತ್ತದೆ. ಆದರೆ ಈ ಜಾಗೃತಿ ನಿರಂತರವಾಗಿರಬೇಕಾಗುತ್ತದೆ. ನಮಸ್ಕಾರ. Bangalore City Police, we serve, we protect.